ಹಲವು ಧರ್ಮ ಆಚಾರ ವಿಚಾರ ಸಂಸ್ಕೃತಿಗಳು ಬೇರೆ ಇದ್ರೂ ಅವುಗಳನ್ನು ಪಾಲಿಸಿಕೊಂಡು ಎಲ್ಲ ಧರ್ಮದವರು ಒಂದಾಗಿ ಬದುಕುವುದೇ ಸರ್ವಧರ್ಮ ಸದ್ಭಾವನೆ ಎಂದು ಡಾಕ್ಟರ್ ಅಮೀರುದ್ದೀನ್ ಕಾಚಿ ಹೇಳಿದರು. ಪಟ್ಟಣದಲ್ಲಿ ನಡೆದ ಶ್ರೀ ಗುರು ಅಲ್ಹಾಜ ಶಹಾ ಮೊಹಮ್ಮದ್ ಅಬ್ದುಲ್ ಗಫಾರ್ ಖಾದರಿ ಅವರ 21ನೇ ಉರೂಸ್ ಪುಣ್ಯಾರಾಧನೆ ನಿಮಿತ್ತ 21ನೇ ಸರ್ವಧರ್ಮ ಸದ್ಭಾವನಾ ಸಮಾರಂಭದಲ್ಲಿ 2021ನೇ ಸಾಲಿನ ಅಲಹಾಬಾದ್ ಮೌಲಾನಾ ಸದ್ಭಾವನಾ ಪ್ರಶಸ್ತಿ ಪಡೆದು ಮಾತನಾಡಿದರು. ಜಗತ್ತನ್ನ ಬೆಳಗಲು ಸೂರ್ಯ ಬೇಕು, ಧರ್ಮವನ್ನ ಬೆಳಗಲು ದಯೆ ಬೇಕು ಎಂದರು. ಪರಸ್ಪರರಲ್ಲಿ ವಿಶ್ವಾಸವನ್ನು ಬೆಳೆಸಿಕೊಳ್ಳೋದು ಒಂದು ಯುಗ ಇತ್ತು. ಅದಕ್ಕೆ ಶಿಲ್ಪ ಯುಗ ಅಂತೀವಿ, ಕಲ್ಲಿನ ಯುಗ ಅಂತೀವಿ. ಆ ಮನುಷ್ಯ ಪ್ರಾಣಿಗಳಿಂದಲೂ ಕಡೆಯಾಗಿದ್ದ, ಕೇವಲ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬದುಕ್ತಿದ್ದ, ಗವಿಗಳಲ್ಲಿ ಇರ್ತಿದ್ದ. ಆ ಗವಿಯಿಂದ ಹೊರಗೆ ಬರಬೇಕಾದ್ರೆ ಅವನ ಕೈಯಲ್ಲಿ ಯಾವುದಾದ್ರೂ ಒಂದು ಕಲ್ಲಿನ ಆಯುಧ ಇರ್ತಿತ್ತು. ಕವಿರಾಜ ಮಾರ್ಗದಲ್ಲಿ ಕಸವರಮೆಂಬುದು ನೆರೆ ಸೈರಿಸಲಾಗದೆ ಪರ ವಿಚಾರನು ಪರ ಧರ್ಮವು. ಈ ಮಾತಿನ ಅರ್ಥ ನಿಜವಾದ ಐಶ್ವರ್ಯವೆಂದರೆ ಪರರ ವಿಚಾರಗಳನ್ನ, ಪರ ಧರ್ಮಗಳನ್ನ ಸಹಿಸತಕ್ಕದ್ದೇ ಆಗಿದೆ. ಅನ್ಯರ ವಿಚಾರಗಳನ್ನ, ಧರ್ಮಗಳನ್ನ ಸಹಿಸುವುದೇ ನಿಜವಾದ ಸಂಪತ್ತು ಎಂಬ ಸೂಕ್ತಿ ಕನ್ನಡ ನಾಡು ಧರ್ಮಗಳ ವಿಚಾರದಲ್ಲಿ ಚರಿತ್ರೆ ಯುದ್ಧಕ್ಕೂ ಕಾಳಿನ ನಿಲುವಿಗೆ ಒಂದು ವ್ಯಾಖ್ಯಾನದ. ಬಳಿಕ ಶೀಲವಂತ ಹಿರೇಮಠದ ಕೈಲಾಸನಾಥ ಶ್ರೀಗಳು ಮಾತನಾಡಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಅಧರ್ಮವನ್ನ ಬಿಟ್ಟು ಧರ್ಮದಿಂದ ನಡೆಯಬೇಕು. ಧರ್ಮವನ್ನ ನೀನು ರಕ್ಷಿಸಿದ್ರೆ ಧರ್ಮ ನಿನ್ನನ್ನ ರಕ್ಷಿಸುತ್ತದೆ ಎಂದರು. ಅದಕ್ಕೆ ಹೇಳ್ತಾರ ಲಿಂಗ ಪೂಜೆ ಅಂದ್ರೆ ಏನು, ದೇವರೇನು, ದೇವರ ಪರಮಾತ್ಮನ ವರ್ಣನೆ ಮಾಡ್ಲಾಚಾರ, ಲಿಂಗ ಎಲ್ಲಾರು ವರ್ಣನೆ ಮಾಡ್ಲಾಚಾರ. ಹೆಂಗತ್ತ ಕೈಯಾಗ ಲಿಂಗ ಇದ್ದಾರ ಜಗಲ್ಲ, ಇನ್ನು ವಿಶ್ವವ್ಯಾಪಿ ಅದೀಪ ಮುಗಿಲಾಗಲ್ಲ. ಈ ವಿಶ್ವವನ್ನೇ ಒಬ್ಬರಂತ ಮುಗಿಲಪ್ಪ ನೀನು. ಮತ್ತೆ ಇನ್ನೂ ಹೆಚ್ಚು ಲಿಂಗ ಆಗಲ್ಲ, ಇನ್ನೂ ಹೆಚ್ಚು ಅವ್ರಿಗೆ ಅನಂತವಾಗಿ ಸೃಷ್ಟಿಕರ್ತನ ಗುಣಗಾನ ಮಾಡ್ಲಾಚಾರ. ಹೇಗಿದ್ದಾರೆ ಇದು ಲಿಂಗ ಅದಕ್ಕೆ ಅವ್ರು ಹೇಳ್ತಾರ ಹಂಗದೀಪ ಲಿಂಗಯ್ಯ ಅಲ್ಲ ನೀ ಹೆಂಗದೀಪ. ಈ ವೇಳೆ ಗಫಾರಿಯ ಗುರುಕುಲದ ಪೀಠಾಧಿಪತಿಗಳಾದ ಡಾಕ್ಟರ್ ಬಖ್ತಿಯಾರ ಖಾನ್ ಪಠಾಣ್, ಇಬ್ರಾಹಿಂ ಸತ್ತಾರ್, ಉಸ್ಮಾನ್ ಪಟೇಲ್, ಅಲ್ಲಪಕ್ಷ ಬಿಜಾಪುರ್, ವಿರೂಪಾಕ್ಷಿ ಕೋಲ್ಕರ್, ನಜೀರ್ ಹಾಚಿ, ಸತ್ಯಜಿತ್ ಪಾಟೀಲ್ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬಂದಿ ನವಾಜ್, ವಿ4 ನ್ಯೂಸ್, ವಿಜಯಪುರ.